ಈಗ ನಾವು ಟೆಂಪರರಿಯಾಗಿ ನಾಳೆ ಸಡನ್ ಮಳೆಗಾಲ ಮತ್ತು ಕೊರತೆ ಪ್ರಾರಂಭ ಆದ ತಕ್ಷಣ ಮನೆಗಳು ಮತ್ತು ಮನುಷ್ಯರಿಗೆ ಮತ್ತು ಪ್ರಾಣಿಗಳಿಗೆ ಹಾನಿಯಾಗಬಾರದ ರೀತಿಯಲ್ಲಿ ಏನು ಕ್ರಮ ಕೈಗೊಳ್ಳಬೇಕಾ ಅದನ್ನು ಚರ್ಚಿಸಿದ್ದೇವೆ. ಸ್ಥಳ ವೀಕ್ಷಣೆ ಕೂಡ ಇವತ್ತು ಮಾಡಿದ್ದೇವೆ. ಒಂದು ಇಲ್ಲಿ ಸೋಮೇಶ್ವರ ಉಚ್ಚಲದಲ್ಲಿ, ಮತ್ತೊಂದು ಈಗ ನಾವು ಮುಖಚೇರಿಯ ನಮ್ಮ ಸಿ ಗ್ರೌಂಡ್ ಬಳಿ ತಾತ್ಕಾಲಿಕವಾದ ಕೆಲಸ ನಾವು ಮಾಡಿಸ್ತೇವೆ. ನಾವು ಪ್ರೊಪೋಸಲ್ ಪುಟಪ್ ಮಾಡಿ ಟೆಂಡರ್ ಎಲ್ಲ ಮಾಡಿ ನೆಕ್ಸ್ಟ್ ಸೀಸನ್ ಬರೋ ಮುಂಚೆ ಪರ್ಮನೆಂಟ್ ಹೋಗಿ ಮಾಡಿ ಮುಗಿಸಬೇಕು. ಇದು ಪ್ರಾಕ್ಟಿಕಲ್ ಆಗಿರುವಂಥ ವಿಚಾರ. ಈಗ ನಮಗೆ ಮನೆಗಳಿರೋದು ಇಲ್ಲಿ ಮಾತ್ರ, ಇಲ್ಲಿ ಒಂದು ಪ್ರೊಟೆಕ್ಷನ್ ಮಾಡಿದರೆ ನಮಗೆ ಬೆಟರ್ ಅಂತ. ಈ ಥರ ಕಲ್ಲನ್ನು ರೈಸ್ ಮಾಡಲಿಕ್ಕೆ ವೇಸ್ಟ್ ಕಲ್ಲಿಲ್ಲ, ಆ ಥರ ರೈಸ್ ಮಾಡಲಿಕ್ಕೆ ಟಾಪಪ್ ಮಾಡಲಿಕ್ಕೆ ಅರೌಂಡ್ 30,000 ವರೆಗೆ ಬರ್ತದೆ ಬಾಟಮ್ ಒಂದು 2 ಮೀಟರ್ವರೆಗೆ ಎಷ್ಟು ದಿವಸ ಮಾಡ್ತೀವಿ? ಮಳೆ ಸ್ಟಾರ್ಟ್ ಆಗಲಿಕ್ಕೆ ಜೂನ್ 4 ಮಳೆ ಸ್ಟಾರ್ಟ್ ಆಗಿರುತ್ತೆ. ಜೂನ್ 4 ಮಳೆ ಸ್ಟಾರ್ಟ್ ಆಗಿದೆ. ಅದರ ಮೇಲೆ ಅಲ್ಲಿ ಸುಮಾರು ಕಲ್ಲು ಉಂಟು ಸರ್. ಇದು ವೇಸ್ಟ್ ಆಯಿತು. ಅದು ಶಿವಲ್ಲಿ ಅದರ ಮೇಲೆ ಆಗ್ತಾ ಉಂಟು ಮತ್ತೆ ಕೊಟ್ಟು ಸರ್ ಪರ್ಮನೆಂಟ್ ಮಾಡುವಾಗ ಅದೊಂದು ಆಲೋಚನೆ ಮಾಡಬೇಕು. ಬಟ್ ನಮಗೆ ಲಾಸ್ಟ್ ಟೈಮ್ ಇವತ್ತು ಬಂದು ಸಿ ಬ್ರೇಕ್ ವೇವ್ ಬ್ರೇಕ್ ಬೇಕು ಬರ್ತದೆ, ಅದು ಬರ್ತದೆ, ಇದು ಬರ್ತದೆ ಅಂತ ಹೇಳಿ ಏನು ಕೂಡ ಆಗಲಿಲ್ಲ. ನಾವು ಪರ್ಮನೆಂಟ್ ಪ್ಲ್ಯಾನ್ ಮಾಡುವಾಗ ನೀವು ಹೇಳಿದಾಗ ಅಲ್ಲಿಂದ ನಮಗೆ ಪ್ಲ್ಯಾನ್ ಮಾಡಿಕೊಂಡು ಬರ್ಬೋದು. ಈಗ ಸರ್ ಹೇಳಿದಾಗೆ ಜೂನ್ 4ಗೆ ಮಳೆ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಮನೆಗಳಿಗೆ ಡ್ಯಾಮೇಜ್ ಆಗಬಾರ್ದು. ನಿಮ್ಮ ಮನೆ ಮತ್ತು ಜೀವಗಳು ಕಾಪಾಡಬೇಕು. ಟೆಂಪರರಿ ಅರೇಂಜ್ಮೆಂಟ್. ಪ್ರಯೋಜನ ಇಲ್ಲ. ಈಗ ಇಲ್ಲಿಗೆ ಹಾಕಿದ್ರೆ ಪ್ರಯೋಜನ ಇಲ್ಲ. ಅಲ್ಲಿಂದೆಲ್ಲ ಸ್ಟಾರ್ಟ್ ಅಲ್ಲಿಂದಲೇ ಮಾಡಬೇಕು. ಅದು ನೆಕ್ಸ್ಟ್ ನಾವು ಪ್ರಪೋಸಲ್ ಫೈನಲ್ ಪ್ರಪೋಸಲ್ ಅಲ್ಲಿಂದಲೇ ಮಾಡಬೇಕು. ಇಲ್ಲಿಂದ ಎಷ್ಟು ಈಗ ಬರೀ 30 ಮೀಟರ್ ಅಲ್ಲಿ 30 ಮೀಟರ್ ಮತ್ತು ಅಲ್ಲಿಂದ ಅಲ್ಲಿಗೆ ನೆಕ್ಸ್ಟ್ ಅಲ್ಲಿಂದ 30 ಮೀಟರ್ ಎಷ್ಟು ಬೇಕು? 30 ಮೀಟರ್ ಲಾಸ್ಟ್ ಟೈಮ್ ಏನಾಯಿತು, ಅಲ್ಲಿ 1 or 2 feet ಡೆಪ್ತ್ ಓಪನ್ ಮಾಡಿಕೊಂಡು ಕಲ್ಲುಗಳನ್ನು ಬೇರಿಸ್ತಾ ಹೋಗಿ ಟೈಮಿಗಾಗಿ ಒಂದು ಮನೆ ಕವರ್ ಮಾಡಿ, ಎರಡನೇದು ಜೀವ ಈ 2 ಕವರ್ ಮಾಡಿ. ಪರ್ಮನೆಂಟಿಗೆ ಬೇಕಾದಾಗ ಅದು 12 ಕೋಟಿ ಆಗುತ್ತೋ, 20 ಕೋಟಿ ಆಗುತ್ತೋ, 25 ಕೋಟಿ ಆಗುತ್ತೋ. ಸೊ ಟೆಕ್ನಿಕಲ್ ಕಮಿಟಿ ಬರುತ್ತೆ, ಸಾಹೇಬ್ ಅಧ್ಯಕ್ಷರಲ್ಲಿ ಒಂದು ಮೀಟಿಂಗ್ ಆಗುತ್ತೆ. ಮೀಟಿಂಗ್ ಆದಮೇಲೆ ಟೆಕ್ನಿಕಲ್ ಫೀಸಿಬಿಲಿಟಿ ಆ್ಯಂಡ್ ಪಾಸಿಬಿಲಿಟಿನ ಸ್ಟಡಿ ಮಾಡಿ ಫೈಲ್ ಕೊಡೋದು ಗೌರ್ಮೆಂಟ್, ಗಿಫ್ಟಿ ಅಪ್ರೂವಲ್ಸ್ ವಿತ್ ಗೌರ್ಮೆಂಟ್. ಸೊ ನೀವು ಏನೇ ಮಾಡಿದ್ರು ನೆಕ್ಸ್ಟ್ ಅಕ್ಟೋಬರ್ವರೆಗೂ ಮಳೆ ಇರುತ್ತೆ. ಅಕ್ಟೋಬರ್ ಎಂಡಿಗೆ ಸ್ಟಾರ್ಟ್ ಆಗಬೇಕು, ಮಾರ್ಚಲ್ಲಿ ಮುಗಿಬೇಕು, ಹಂಗಿರಬೇಕು. ಸಮುದ್ರದ ಹತ್ತಿರ ಪ್ರದೇಶವು ಮಳೆಗಾಲದಲ್ಲಿ ಇವತ್ತು ಕಡಲು ಕೊರತೆ ಆಗುತ್ತದೆ. ಈ ಒಂದು ಉಲ್ಲಾಳದಿಂದ ಹಿಡಿದು ಹುಚ್ಚಲ ತನಕ ವಿಪರೀತವಾಗಿ ಕಡಲು ಕೊರತೆ ಆಗುವಂಥದ್ದು. ಅವಾಗ ಈ ಹಿಂದೆ ನಾವು ಶಾಶ್ವತವಾದ ಕೆಲಸ ಮಾಡೋ ಕಾರಣ ಕೋಟೆಪುರ, ಕೋಡಿ, ಮೊಗಲೂರು ಪಟ್ಟಣ, ಸುಬ್ಬೇಶ ಇಲ್ಲರಿ ನಗರ ತನಕ ಕೂಡ ಇವತ್ತು ರಕ್ಷಣೆ ಆಗಿದೆ. ಮತ್ತು ಇಲ್ಲಿ ಈ ಉಚ್ಚಲ ಭಾಗದಲ್ಲಿ ಮೊದಲ ಹಂತದ ಪ್ರದೇಶದಲ್ಲಿ ಕೆಲಸ ರಕ್ಷಣೆ ಕೂಡ ಈ ಕಡವಿನ ಬಳಿ ಇವತ್ತು ಕಳೆದ ವರ್ಷ ಅದಕ್ಕಿಂತ ಮುಂಚೆ ರಸ್ತೆ ಕಟ್ಟಾಗಿ ಮನೆಗಳು ಡ್ಯಾಮೇಜ್ ಆಗಿದೆ. ಅದು ನಾವು ಜಿಲ್ಲಾಧಿಕಾರಿ ಮತ್ತು ಇನ್ನಿತರ ಅಧಿಕ ಮೀಟಿಂಗನ್ನು ಚರ್ಚೆ ಮಾಡಿ ಸಮಸ್ಯೆ ಆಗಿ ನಾವು ಪರಿಹಾರ ಕೊಡೋ ಬದಲು ಸಮಸ್ಯೆ ಆಗುವ ಮುಂಚೆ ಅದಕ್ಕೆ ಪರಿಹಾರ ಕಂಡುಹಿಡಿದ ಉದ್ದೇಶದಿಂದ ನಾವು ಇವತ್ತು ಒಂದು ಸ್ಥಳ ವೀಕ್ಷಣೆ ಮಾಡಿದ್ದೇವೆ. ಇದು ಯಾವಾಗಲೂ ಕೂಡ ಕಡಲು ಕೊರತೆ ಸಂಬಂಧಪಟ್ಟಾಗೆ ಒಂದು ಎಮರ್ಜೆನ್ಸಿ ವರ್ಕ್ ಇರ್ತದೆ, ಒಂದು ಪರ್ಮನೆಂಟ್ ವರ್ಕ್ ಇರ್ತದೆ. ಪರ್ಮನೆಂಟ್ ವರ್ಕ್ ಅದಕ್ಕೆ ಅದರ ಎಕ್ಸ್ಪರ್ಟ್ಗಳು ಬಂದು ಅದರ ಇಂಜಿನ್ ಬಂದು ಇದೆಲ್ಲ ಸ್ಟಡಿ ಮಾಡಿಕೊಂಡು ಅವರು ಏನು ವರದಿ ಕೊಡ್ತಾರೆ ಅದರ ವರದಿಗೆ ಅನುಗುಣವಾಗಿ ನಾವು ಆ ಕೆಲಸವನ್ನು ಕೈಗೊಳ್ಳುತ್ತೇವೆ. ಸರ್ಕಾರನ ಕೈಗೆತ್ತಿಕೊಳ್ಳಲಿಕ್ಕೆ ನಾವು ಮುಖ್ಯಮಂತ್ರಿ ಮತ್ತು ಸಂಬಂಧಪಟ್ಟಂಥ ಮಂತ್ರಿಗಳೇ ಅದನ್ನು ತಿಳಿಸ್ತೇನೆ. ಈಗಾಗಲೇ NITK ಅವರು ಒಂದು ಯೋಜನೆಗೆ ಇವತ್ತು ಒಪ್ಪಿಗೆ ಅವರೇ ಒಂದು ಡಿಸೈನ್ ಮಾಡಿ ಕೊಟ್ಟಿದ್ದಾರೆ. ಎದರಬೇಕು ನಾವು ಇವತ್ತು ಚರ್ಚೆ ಮಾಡ್ತೇವೆ. ಈಗ ನಾವು ಟೆಂಪರರಿಯಾಗಿ ನಾಳೆ ಸಡನ್ ಮಳೆಗಾಲ ಮತ್ತು ಕೊರತೆ ಪ್ರಾರಂಭ ಆದ ತಕ್ಷಣ ಮನೆಗಳು ಮತ್ತು ಮನುಷ್ಯರಿಗೆ ಮತ್ತು ಪ್ರಾಣಿಗಳಿಗೆ ಹಾನಿಯಾಗಬಾರದ ರೀತಿಯಲ್ಲಿ ಏನು ಕ್ರಮ ಕೈಗೊಳ್ಳಬೇಕಾ ಅದನ್ನು ಚರ್ಚಿಸಿದ್ದೇವೆ. ಸ್ಥಳ ವೀಕ್ಷಣೆ ಕೂಡ ಇವತ್ತು ಮಾಡಿದ್ದೇವೆ. ಒಂದು ಇಲ್ಲಿ ಸೋಮೇಶ್ವರ ಉಚ್ಚಲದಲ್ಲಿ, ಮತ್ತೊಂದು ಈಗ ನಾವು ಮುಖಚೇರಿಯ ನಮ್ಮ ಸಿ ಗ್ರೌಂಡ್ ಬಳಿ ತಾತ್ಕಾಲಿಕವಾದ ಕೆಲಸ ನಾವು ಮಾಡಿಸ್ತೇವೆ.
ಶಾಶ್ವತ ಕಾಮಗಾರಿ ನೋಡಿ ಈ ಒಂದು ಸಮುದ್ರಕ್ಕೆ ಸಂಬಂಧಪಟ್ಟಾಗೆ ಇದರ ಆಳ ಎಷ್ಟು, ಇದರ ವೇವ್ಸ್ ಹೇಗೆ, ಇದರ ಫೋರ್ಸ್ ಹೇಗೆ, ಇದೇನು ನಮಗೇನು ಎಕ್ಸ್ಪರ್ಟ್ ಅಲ್ಲ. ಇದಕ್ಕೊಂದು ಎಕ್ಸ್ಪರ್ಟ್ ಕಮಿಟಿ ಇರ್ತದೆ. ಇದಕ್ಕೆ ತಜ್ಞರು ಏನಿದ್ದಾರ, ಈ ತಜ್ಞರಲ್ಲಿ ಸಮಸ್ಯೆ ನೋಡಿಕೊಂಡು ಆ ತಜ್ಞರ ವರದಿಗೆ ಅನುಗುಣವಾಗಿ ನಾವು ಕೆಲಸ ಮಾಡ್ತೇವೆ. ಇದೀಗ ಎಷ್ಟು ಕೋಟಿ ವೆಚ್ಚದಲ್ಲಿ ಈಗ ಕಲ್ಲು ಹಾಕುತ್ತ ಅಂದರೆ ತಾತ್ಕಾಲಿಕ ಇಲ್ಲ, ಇದರ ಮಿನಿಮಮ್ ಅಂತ ಇವತ್ತು ನಾವು ಹೇಳಿದೆ. ಆದಷ್ಟು ಕಡಿಮೆ ಮಟ್ಟದಲ್ಲಿ ಮನೆಗಳು ಮತ್ತು ಪ್ರಾಣಿ ರಕ್ಷಣೆ ಮಾಡಲಿಕ್ಕೆ ಎಷ್ಟು ಕಡಿಮೆ ಬೇಕು ಅಷ್ಟು ಕಡಿಮೆಯಲ್ಲಿ ನಾವು ಇವತ್ತು ಮಾಡುವಂಥದ್ದು. ಯಾಕಂತೇಳಿದರೆ ಕಡಲು ಕೊರತೆ ಎಲ್ಲಿ ಆಗ್ತದೆ ನಮಗೆ ಹೇಳಲಿಕ್ಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ, ಯಾವ ಪ್ರದೇಶದಲ್ಲಿ ಆಗ್ತದೆ ಅಂತೇಳಿ. ಅದಕ್ಕೆ ಸಂಪೂರ್ಣವಾಗಿ ಮಾಡಲಿಕ್ಕೆ ಗೊತ್ತಿಲ್ಲ. ಒಂದು ಕಡೆ ಕೆಲಸ ಮಾಡಿ ಅಲ್ಲಿ ಇನ್ನೊಂದು ಕಡೆ ಆದರೆ ಅಲ್ಲಿ ಆ ಕೆಲಸ ಮಾಡೋದ್ರಿಂದ ಬರ್ತದೆ. ಇದು ಮನೆಗಳು ಯಾವುದು ಭಾಳ ಡೇಂಜರ್ ಪೊಸಿಷನಲ್ಲಿದೆ, ಹತ್ತಿರದಲ್ಲಿದೆ, ನಮ್ಮ ಕಣ್ಣು ಮುಂದೆಗೆ ಕಾಣುವಾಗ ನಮ್ಗೆ ಗೊತ್ತಾಗ್ತದೆ ಇವತ್ತೆಲ್ಲ ನಾಳೆ ನೀರು ಬೀಳ್ತೆಂಬ ಪರಿಸ್ಥಿತಿ ಇದೆ. ಅದನ್ನು ನೋಡಿ ಅಲ್ಲೇ ಮಾತ್ರ ಎಮರ್ಜೆನ್ಸಿ ಕೆಲಸ ಮಾಡುವಂಥದ್ದು ಈ ಇಂಜಿನಿಯರ್ಗಳ ಎಸ್ಟಿಮೇಟ್ ಮಾಡ್ತಾರೆ. ಇಲ್ಲ, ಅದು ನೋಡಿ ಅದು ಲಾಸ್ಟ್ ಏನಾಗಿದೆ ನಮಗೇನದು ಗೊತ್ತೂ ಇಲ್ಲ. ನಾವು ಪ್ರಾಕ್ಟಿಕಲ್ ಆಗಿ ನಾವು ಇವತ್ತು ಆಲೋಚನೆ ಮಾಡಬೇಕು. ನಮಗೆ ಈಗ ಮನೆಗಳು ಮತ್ತು ಪ್ರಾಣಿಗಳು ರಕ್ಷಣೆ ಆಗಬೇಕು. ಏನು ವರದಿ ಇಂಜಿನಿಯರ್ ಕೊಡ್ತಾರೆ ಆದಷ್ಟು ಅದನ್ನು ಕಡಿಮೆ ಮಾಡಲಿಕ್ಕೆ ಹೇಳಿದ್ದೇವೆ. ಅಷ್ಟು ನಾವು ಆ ರಕ್ಷಣೆ ಮಾಡೋದ ಕೆಲಸ ನಾವು ಮಾಡ್ತೇವೆ. ಇಲ್ಲು ರಕ್ಷಣೆ ಕರೆಕ್ಟ್ ಊರಿನ ಪಾಡ್ರ ಈ ಪರ್ಸನ್ಗಳು ಇಲ್ಲು ಪ್ರೊಟೆಕ್ಷನ್ಗೆ ಮಿನಿಮಮ್ ಬೋರ್ಡು ಅದು ಮಲ್ಕೊಂಡು ಸಾಧ್ಯ ಹೆಂಗೆ ಮಕ್ಕಳು ಸುಳ್ಳುದೇ ಈಗ ಲಾಸ್ಟ್ ಟೈಮ್ ಮುಖ್ಯವಾಗಿ 1 ವರ್ಷ ತುಂಬ ಬರ್ತಾರಂತ ಅಪ್ಪಗನಕ್ಕೆ ನೀವು ಮೀಟಿಂಗ್ ಲೆಕ್ಕದು ಗೌರ್ಮೆಂಟ್ ಕಂಟಿನ್ಯೂ ಯೋಜನೆ ಇಂಥ ಕೆಲಸ ದುಡ್ಡು ಬಿಡುಗಡೆ ಟೆಂಡರ್ ಅದು ಏನಾರ ಕೆಲಸ 1 ವರ್ಷ ಇತ್ತು ಅವು ಇಂಗ್ಲೆಂಡ್ ಮಲ್ಪ ಸ್ಟಾರ್ಟ್ ಮಾಡ್ತಾರೆ ಈ ವರ್ಷ ಬಂದಾಗ ಕೊಂಚ ಧೈರ್ಯ ನಿದ್ರೆ ಮಾಡೋ ಪರಿಸ್ಥಿತಿ ಬೇಕು. ಅದಕ್ಕೆ ನಾವು ಮಿನಿಮಮ್ ಎಲ್ಲಿ ಇಂಜಿನಿಯರ್ ಇಷ್ಟು ಮಾತ್ರ ಓಕೆ ಇಲ್ಲರಿ 55 ಇರೋದೇ 100 ಫೀಟು ಕರೆಕ್ಟಾಗಿ 100 ಫೀಟ್ ಇದೆ ಇಲ್ಲಿಗೆ ಟೇಪ್ ಇಟ್ಕೊಂಡು ಆ ಕಲ್ಲಿಂದ ಇಲ್ಲಿಗೆ ನಾವು ಚೆಕ್ ಮಾಡ್ಕೊ ತೊಂದರೆ ಇಲ್ಲ. ಇವತ್ತು ಚೆಕ್ ಮಾಡಿ ಈಗ ನಾವು ಹೋದನಂತ ಚೆಕ್ ಮಾಡಿ ನಾನು ರಿಪೋರ್ಟ್ ಕೊಡಬೇಕು ಸರ್ 30 ಮೀಟ್ರ್ ಬರೋದು ನಮಗೆ ಮಳೆಗಾಲದೊಂದು ಮನೆ ಮದ್ದು ಪ್ರೊಟೆಕ್ಷನ್ ಆಗಬೇಕು. ಅಲ್ಲಿ ಕಲ್ಲು ಅಲ್ಲಿ ಹೌದು ಅಲ್ಲೊಂದು ರಿಸರ್ಚ್ ಮಾಡಿ ಮತ್ತು ಹಾಕುವಾಗ ಇಷ್ಟು ದೊಡ್ಡ ಸಣ್ಣ ಸಣ್ಣ ಹಾಕುವಾಗ ಇಷ್ಟು ದೊಡ್ಡ ಬಂದದ್ದು
ಮಾಡ್ತಾರೆ ಅದು ಕೆಲಸ ಮಿನಿಮಮ್ ಕಾಸ್ಟಲ್ಲಿ ಮಾಡಿ, ಜಾಸ್ತಿ ಆದರೆ ಆಗೋದಿಲ್ಲ ಅವ್ರಿಗೆ ಕೊಡಲಿಕ್ಕೆ. ನೀವು ಕಳಿಸಿ ತಮ್ಮ ಹತ್ರ